ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ ಸೊಲ್ಮೆಲು ಇನಿ ನಮ್ಮ ಜಾತ್ರೆಡು ಪೂರ ತಿಕ್ಕೊನಂಚಿನ ಸ್ವೀಟ್ ಕಾರ್ನ್ ಮಲ್ಪುಗ. ಇವತ್ತು ನಾವು ಜಾತ್ರೆಗಳಲ್ಲಿ ಸಿಗುವಂಥ ಸ್ವೀಟ್ ಕಾರ್ನನ್ನು ಮಾಡುವ ಮನೆಯಲ್ಲೇ. ನೋಡಿ, ಈಗ ಕಾರ್ನ್ ನಾನು ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಇದು ನಮಗೆ ತರಕಾರಿ ಅಂಗಡಿಯಲ್ಲಿ ಸಿಗ್ತದೆ. ಈತ ನಮ್ಮದೊಲೆ ಕಾರ್ನನ್ನು ಕ್ಲೀನ್ ಮಲ್ಪೊಡು ಒಂದು ತರಕಾರಿ ಅಂಗಡಿಡ ತೆಕ್ಕೊಂಡು ಒಂದಿನ ನಮ್ಮ ಕ್ಲೀನ್ ಮಲ್ತದ ನೆಂದ ಅಜಪ್ಪೊಡು ಒಂದೇನ ಈತ ಬಿತ್ತು ಪೂರ ತುಲೆಂಚ ಬಿತ್ತನ ಪೂರ ತೆತ್ತು ನೋಡು. ಇವಾಗ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇದರ ಬೀಜಗಳನ್ನು ಜೋಳವನ್ನು ನಾವು ಸಪರೇಟ್ ಮಾಡ್ಕೋಬೇಕು. ಆಮೇಲೆ ಈ ಜೋಳಗಳನ್ನು ನಾವು ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಒಂದಿನ ತುಲೆ ನಮ್ಮ ಜೋಳನಿಂದ ಸಪ್ರೇಟ್ ಮಲ್ತು ಒಂದಿನ ದೆಕ್ಕದು ರೆಡಿ ಮಲ್ತೊನ್ಗ ಇತ್ತದಲ್ಲಿ ಒಂಜಿ ಒಟ್ಟದ ಎಂಚ ಜಾಲಿಡು ನಮ್ಮ ಒಂದಿನ ಪಾಡೊಂದು ಒಂದಿನ ಬೇಯ್ಪೋಡು ಹಬೆಟು ಬೇಯ್ಪೋಡು ಸ್ಟೀಮಡ್. ಈ ಥರದ ಒಂದು ಪಾತ್ರೆಯಲ್ಲಿ ನಾವು ಹಬೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ನೀರು ಬಿಸಿಯಾಗಿದೆ. ನಾವೀಗ ಮುಚ್ಚಳ ಮುಚ್ಚಿ ಇದನ್ನು ಹಬೆಯಲ್ಲಿ ಬೇಯಿಸುವ. ಒಂದು 10 ನಿಮಿಷ ಸಾಕಾಗ್ತದೆ ಇದು ಬೇಯಲಿಕ್ಕೆ. ಒಂದು 10 ನಿಮಿಷದೊಂದು ಬೇಯ್ಕೊಂಡು ಒಂದು ಬೇಯ್ತಿಗಿನ ಆಯ್ತಾ ಜೋಳದ ಸೈಜ್ಲ ಮಲ್ಲೆ ಹಾಕ್ಕೊಂಡು ಮದ್ದೆಡರ ಮುಚ್ಚಳದೈತೆ ನಮ್ಮ ರತ್ತು ಒನ್ಗ ತುಲೆ ಇದು ಸೈಜ್ ತುಲೆ ಚೇಂಜ್ ಆತನ ಕಲರ್ಲ ಮಂಜಲ ಅದು ಬೈತಂಡು ಇದು ಒಂದು ಬೇಯಿಜಿ ಒಂತೆ ಪೊರ್ತು ಹಾಕಿನ ನಮ್ಮ ಬೇಯ್ಪಾಗುವಂತೆ ಪೊರ್ತು ಸ್ವಲ್ಪ ಹೊತ್ತು ಬೇಯಿಸುವ. ಇದು ಬೇಯಲಿಲ್ಲ. ಮಧ್ಯದಲ್ಲಿ ಒಂದ್ಸಲ ನೀವು ಹೀಗೆ ಮುಚ್ಚಳ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಇವಾಗ ನೋಡಿ, ಇದು ಜೋಳದ ಸೈಜ್ ಕೂಡ ದೊಡ್ಡದಾಗಿದೆ, ಹಾಗೆ ಇದು ಬೆಂದಿದೆ ಕೂಡ. ಇವಾಗ ನಾವು ಗ್ಯಾಸ್ ಬಂದ್ ಮಾಡಿ ತೆಕ್ಕೊಳ್ಳುವ. ನಾನು ಇನ್ನೊಂದು ಪಾತ್ರೆಗೆ ಈ ಬೆಂದ ಜೋಳಗಳನ್ನು ಹಾಕ್ತಾ ಇದ್ದೇನೆ. ನನ್ನೊಂದು ಪಾತ್ರೆಗೆ ಬೇಯ್ತಿನ ಜೋಳನ ಪಾಡ್ದು ನಿಕ್ಕ ಬೊಲ್ನೆಯಿ ಪಾಡೊಂದುಲ್ಲೆ ಒಂದು 2-3 ಚಮಚದಷ್ಟು ಬೊಲ್ನೆಯಿ. ಇದಕ್ಕೆ ನೋಡಿ, ನಾನು 2-3 ಚಮಚದಷ್ಟು ಬೆಣ್ಣೆಯನ್ನು ಸೇರಿಸಿದೆ. ಇವಾಗ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ. ನೀವು ಬೇಕಾದರೆ ಮ್ಯಾಗಿ ಮಸಾಲ ಅಥವಾ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು. ಇಲ್ಲಿ ನಾನು ಬೊಲ್ನೆ ಬಾರ್ದಾಕಿನ ಚೂರು ಉಪ್ಪು ಪಾಡೊಂಡೆ ಮುಲ್ಪ ಸ್ವೀಟ್ ಮಲ್ತೊಂದುಲ್ಲೆ ಫ್ಲೇವರ್ ನಿಕ್ಲಿಗೆ ಬೋಡಂಡ ಎಡ್ಡೆ ಮುಚ್ಚಿದ ಪುಡಿ ಅತ್ತಂಡ ಮ್ಯಾಗಿ ಮಸಾಲ ಮುಲ್ಪ ಪಾಡೋನಲ್ಲಿ ಒಂತೆ ಖಾರ ಅದು ಎಡ್ಡೆ ಬರ್ಪುಂಡು ಯಾ ಮುಲ್ಪ ಸ್ವೀಟ್ ಅದು ಜೋಕ್ಲೆಗೆ ಹುಂದೆ ಎಡ್ಡೆ ಹಾಪುಂಡು ಪಂದು ಇತ್ತಾಂಡು ಗ್ಯಾಸ್ ಬಂದ್ ಮಲ್ತದ ಒಂದೇನು ಸರ್ವ್ ಮಲ್ಪುಗ. ಇವಾಗ ಇದು ಆಯಿತು ನೋಡಿ, ಗ್ಯಾಸ್ ಬಂದ್ ಮಾಡಿ ನಾವು ಸರ್ವ್ ಮಾಡುವ. ಮ್ಯಾಗಿ ಮಸಾಲ ಅಥವಾ ಕಾಳು ಮೆಣಸಿನ ಹುಡಿ ಹಾಕಿದ್ರು ಚೆನ್ನಾಗ್ತದೆ. ದೊಡ್ಡವರಿಗೆ ಒಳ್ಳೆಯದಾಗ್ತದೆ, ಸಣ್ಣ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಅಂಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ ಧನ್ಯವಾದ.